ಉಡುಪಿ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಅಜ್ಜರಕಾಡಿನ ಟೌನ್ ಹಾಲ್ನಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು, ಒಂದು ಸಂಘಟಿತ ಸಂಸ್ಥೆಯ ಮೂಲಕ ಯಾವುದೇ ವೃತ್ತಿಗೆ ಗೌರವ ಸಲ್ಲಿಸಬಹುದಾಗಿದೆ. ಅಸೋಸಿಯೇಷನ್ ಸ್ಥಾಪಿಸಿ ಅದರ ಮೂಲಕ ತಾವು ಎದುರಿಸುವ ಸಮಸ್ಯೆ, ಸವಾಲುಗಳನ್ನು ಕೊನೆಗಾಣಿಸಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಮೊಬೈಲ್ ರಿಟೇಲರ್ಸ್ಗಳು ಒಗ್ಗೂಡಿ ಸ್ಥಾಪಿಸಿರುವ ಮೊಬೈಲ್ ರಿಟೇಲರ್ಸ್ ಅಸೋಸಿಯೇಷನ್ ಅವರ ಎಲ್ಲ ಸಮಸ್ಯೆ, ಸವಾಲುಗಳನ್ನು ಹೋಗಲಾಡಿಸಲಿ, ಅವರ ಶ್ರೇಯೋಭಿವೃದ್ಧಿಗೆ ಸಹಕಾರಿಯಾಗಲಿ ಎಂದು ಹಾರೈಸಿದರು. ಸರ್ಕಾರದ ಮೂಲಕ ಅವರ ಈ ವೃತ್ತಿಗೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ಗೌರವವನ್ನು ತಂದುಕೊಳ್ಬೇಕಾದ್ರೆ ಆ ವೃತ್ತಿಗೆ, ಆ ವ್ಯವಹಾರಗಳಿಗೆ ಸಂಸ್ಥೆಗಳು ಬೇಕಾಗ್ತದೆ, ಅಸೋಸಿಯೇಷನ್. ಇವತ್ತು ಇಡೀ ಉಡುಪಿ ಜಿಲ್ಲೆಯ ಈ ಅಸೋಸಿಯೇಷನ್ ಮೂಲಕ ಅವರು ಎದುರಿಸುವಂಥ ಸವಾಲುಗಳಿರ್ಬೋದು, ಎದುರಿಸುವಂಥ ಸಮಸ್ಯೆಗಳಿರ್ಬೋದು, ಅವರಿಗೆ ಆಗುವಂಥ ಅಡೆತಡೆಗಳಿಗೆ ಒಂದು ಕೊನೆಗಾಣಿಸಬೇಕು. ಆ ಮೂಲಕ ಅವರ ವ್ಯವಹಾರಕ್ಕೆ ಮಾಡುವಂಥ ಎಲ್ಲ ವೃತ್ತಿ ಬಾಂಧವರಿಗೆ ಒಂದು ನ್ಯಾಯ ಒದಗಿಸಿ ನೆಮ್ಮದಿಯ ಒಂದು ಜೀವನವನ್ನು ಕಾಣಬೇಕೆಂಬ ಉದ್ದೇಶದಿಂದ ಇವತ್ತು ನೂತನವಾದ ಅಸೋಸಿಯೇಷನ್ ಪ್ರಾರಂಭ ಮಾಡಿದರು. ಹೊಸ ಉಡುಪಿ ಜಿಲ್ಲೆ ಈಗಾಗಲೇ ಇಡೀ ವಿಶ್ವದಲ್ಲೇ ಬಹಳ ಒಂದು ವಿಶೇಷ ರೀತಿಯಲ್ಲಿ ಗುರುತಿಸಲ್ಪಟ್ಟ ಜಿಲ್ಲೆ. ಒಂದು ಕಡೆ ಶೈಕ್ಷಣಿಕವಾದ ಸಾಧನೆ, ಧಾರ್ಮಿಕ ಆಚಾರ ವಿಚಾರಣೆಗಳು, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ನಮ್ಮ ಕೊಡುಗೆಗಳು, ಇದರಲ್ಲಿ ವ್ಯವಹಾರದಲ್ಲಿ ಕೂಡ ಬಹಳಷ್ಟು ನಾವು ಪ್ರಗತಿಯನ್ನು ಸಾಧಿಸಿದ್ದೇವೆ. ಇವರು ಇಡೀ ದೇಶದಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಪಥದತ್ತ ಸಾಗುವಂಥ ನಗರ ಅಂತ ಹೇಳಿದರೆ ನಮ್ಮ ಉಡುಪಿ. ಯಾವತ್ತೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಕೂಡ ಇವತ್ತು ಅದಕ್ಕೆ ಸಾಕ್ಷಿ. ಇವತ್ತಿನ ಈ ಮೊಬೈಲ್ ಅಸೋಸಿಯೇಷನ್ ಅವರ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದ ಎಲ್ಲ ಅವರ ಸದಸ್ಯರೇ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಮಾತನಾಡಿ, ಇಂದು ಮೊಬೈಲ್ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಮನುಷ್ಯ ಬಹುತೇಕ ದೈನಂದಿನ ಚಟುವಟಿಕೆಗಳು ಮೊಬೈಲ್ ಮೂಲಕವೇ ನಡೆಯುತ್ತದೆ. ಹಾಗಾಗಿ ಮೊಬೈಲ್ ರಿಟೇಲರ್ಸ್ ಕೂಡ ಅಗತ್ಯ ಸೇವೆಗಳ ಅಡಿಯಲ್ಲಿ ತರುವ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯಪಟ್ಟರು. ಈಗ ಅದೇ ರೀತಿಯಲ್ಲಿ ಮೊಬೈಲ್ ಫೋನ್ ಅಂಗಡಿಗಳು ಹಾಗೂ ರಿಪೇರ್ ಅಂಗಡಿಗಳು, ಮೊಬೈಲ್ ಫೋನ್ ರಿಪೇರ್ ಅಂಗಡಿಗಳು ಪ್ರತಿಯೊಂದು ಕಡೆ, ಪ್ರತಿಯೊಂದು ಕಾರ್ನರಲ್ಲೂ ಇದೆ. ಹಾಗಾಗಿ ನಾನು ಏನು ಮಾತಾಡಿದ್ರು, ಈ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಒಂದು ದೊಡ್ಡ ಪರ್ಸೆಂಟೇಜ್ ಆಫ್ ಜನರು ತಲುಪ್ತದೆ ಅಂತ ಒಂದು ಧೈರ್ಯ ಅಥವಾ ಒಂದು ಖುಷಿ ನನಗಿದೆ. ಮೊದಲನೇದಾಗಿ ಉಡುಪಿ ಮೊಬೈಲ್ ರಿಟೇಲ್ ಅಸೋಸಿಯೇಷನ್ ಹೊಸದಾಗಿ ಚಾಲಿಸಿಕೊಂಡು ಎಲ್ಲ ಯಾರ್ಯಾರಿಗೆ ಪದಾಧಿಕಾರಿಗಳಿದ್ದಾರೆ ಇವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಕೋವಿಡ್ ಟೈಮಲ್ಲಿ ಕೆಲವೊಂದು ಸರ್ವಿಸಸ್ ಅನ್ನು ಎಸೆನ್ಷಿಯಲ್ ಸರ್ವಿಸಸ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಅವರ ಉನ್ನತಿಗೆ ಯಾವುದೇ ಅಡಚಣೆ ಇರಬಾರದು ಅಂತ ಹೇಳಿ ಆವಾಗ ಆದೇಶಗಳಿದೆ. ಅದರಲ್ಲಿ ಪೊಲೀಸ್ ಇಲಾಖೆ ಇತ್ತು, ಡಾಕ್ಟರ್ಸ್ ಇದ್ದರು, ಹಾಗೆ ಒಂದಷ್ಟು ಗ್ರೂಪ್ ಆಫ್ ಪೀಪಲ್ ಎಸೆನ್ಷಿಯಲ್ ಸರ್ವಿಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದೇ ರೀತಿ ನನಗೀಗ ಅನಿಸ್ತಿದೆ, ಹೇಗೆ ಹಾಲಿನ ಅಂಗಡಿಗಳು ಯಾವಾಗಲೂ ಒಗ್ಗಟ್ಟಬೇಕು, ಅದೇ ರೀತಿ ಹೇಗೆ ಹಾಸ್ಪಿಟಲ್ಗಳು ಯಾವಾಗಲೂ ಒಪ್ಪಡಿರಬೇಕು, ಅದೇ ರೀತಿಯಲ್ಲಿ ನಮ್ಮದು ದೈನಂದಿನ ಜೀವನದಲ್ಲಿ ಮೊಬೈಲ್ ಫೋನ್ ಮೇಲೆ ಎಷ್ಟು ಡಿಪೆಂಡೆನ್ಸ್ ಇದೆ ಅಂತ ಹೇಳಿದ್ರೆ, ನಮ್ಮ ಮೊಬೈಲ್ ರಿಟೇಲರ್ಸ್ ಸಹ ಒಂದು ರೀತಿಯಲ್ಲಿ ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಬರುವ ಹಂತಕ್ಕೆ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾವ ರೀತಿಯಲ್ಲಿ ಮೊಬೈಲ್ ಫೋನ್ ಕಮ್ಯುನಿಕೇಶನ್ ಬದಲಾಗ್ತಿದೆ, ಯಾವಾಗ ನಮ್ಮ ಲ್ಯಾಂಡ್ಲೈನ್ ಮತ್ತು ದೊಡ್ಡ ಸೆಟ್ ಕೈ ಬಂದು ಈಗ ಸಣ್ಣದಾಗಿದೆ, ನಾಳೆ ಮೊಬೈಲ್ ಫೋನ್ ಯಾವ ರೀತಿಯಲ್ಲಿ ಇರ್ತದೆ, ಯಾವ ರೂಪದಲ್ಲಿ ಇರ್ತದೆ ನಮಗೆ ಹೇಳಕ್ಕಾಗಲ್ಲ. ಆದರೆ ಅದು ಇನ್ನು ಮುಂದಿರುವಂತಹ 50 ವರ್ಷ ನಮ್ಮ ಜೀವನದಲ್ಲಿ ಮೊಬೈಲ್ ಫೋನ್ ಯಾವ ರೀತಿಯಲ್ಲಿ. ನಗರಸಭೆಯ ವಿರೋಧ ಪಕ್ಷದ ನಾಯಕ ರಮೇಶ್ ಕಾಂಚನ್, ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್, ಹಿರಿಯ ವಕೀಲ ಶಾಂತರಾಮ್ ಶೆಟ್ಟಿ, ಉದ್ಯಮಿ ಪುರುಷೋತ್ತಮ ಶೆಟ್ಟಿ, ವಿದುಷಿ ದೀಕ್ಷಾ ವಿ, ಮೊಬೈಲ್ ಉದ್ಯಮ ಪ್ರತಿನಿಧಿಗಳಾಗಿದ್ದ ಸದಾನಂದ, ವಿನಿಲ್ ಕುಮಾರ್, ಚೇತನ್ ಎಂ ಮತ್ತು ಸೋಮಶೇಖರ್, ಆಲ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನವನೀತ್ ಪಾಠಕ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಸುಹಾಸ್ ಗಿಣಿ, ರಾಜ್ಯ ಉಪಾಧ್ಯಕ್ಷರಾದ ಮೋಹನ್ ಹುಗಾರ್, ಜಿಲ್ಲಾ ಅಸೋಸಿಯೇಷನ್ನ ಗೌರವಾಧ್ಯಕ್ಷ ಸಂದೇಶ್ ಬಳ್ಳಾಲ್, ಗೌರವ ಸಲಹೆಗಾರ ರಾಜೇಶ್ ಮಾಪಿಯನ್,
ಸಲೀಂ, ಪ್ರಶಾಂತ್ ಕಿಣಿ, ಜಂಟಿ ಕಾರ್ಯದರ್ಶಿ ಸುದರ್ಶನ್ ಬಿ, ಉಪಾಧ್ಯಕ್ಷರಾದ ರಂಜಿತ್ ಶೆಟ್ಟಿ, ರಾಹುಲ್ ಉದ್ಯಾವರ, ಗಣೇಶ್ ಮತ್ತು ಧನಂಜಯ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಐಎಂಆರ್ಎ ಕರ್ನಾಟಕದ ರಾಜ್ಯಾಧ್ಯಕ್ಷ ರವಿಕುಮಾರ್ ಕೆ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ನೂತನ ಅಧ್ಯಕ್ಷರಾಗಿ ವಿವೇಶ್ ಜಿ ಸುವರ್ಣ, ಕಾರ್ಯದರ್ಶಿಯಾಗಿ ಖಾದರ್, ಖಜಾಂಚಿಯಾಗಿ ಇಮ್ರಾನ್ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ನೂತನ ಅಧ್ಯಕ್ಷರಾಗಿ ವಿವೇಶ್ ಜಿ ಸುವರ್ಣ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.